ಮಂಗಳೂರು ಹೊರವಲಯದ ಸುರತ್ಕಲ್ ಟೋಲ್ ಗೇಟ್ ಮುಚ್ಚುವಂತೆ ಆಗ್ರಹಿಸಿ ಸಮಾಜ ಸೇವಕ ಆಪತ್ ಬಾಂಧವ ಆಸಿಫ್ ನೇತೃತ್ವದಲ್ಲಿ ಅಹೋರಾತ್ರಿ ನಡೀತಾ ಇರುವಂತಹ ಧರಣಿ 10ನೇ ದಿನಕ್ಕೆ ಕಾಲಿರಿಸಿದೆ. ಈ ಮಧ್ಯೆ ಟೋಲ್ ತೆರವಿಗಾಗಿ ಧರಣಿ ನಡೆಸ್ತಾ ಇದ್ದ ಆಸಿಫ್ ಮೇಲೆ ಮಂಗಳ ಮುಖ್ಯರು ತಡರಾತ್ರಿ ಹಲ್ಲೆಯನ್ನ ನಡೆಸಿದ್ದು, ಪ್ರಕರಣಕ್ಕೆ ಸಂಬಂಧಿಸಿ 6 ಮಂಗಳ ಮುಖ್ಯರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರನ್ನ 32 ವರ್ಷದ ವಾಸವಿ ಗೌಡ, 19 ವರ್ಷದ ಲಿಪಿಕಾ, 24 ವರ್ಷದ ಹಿಮಾ, 22 ವರ್ಷದ ಆದ್ಯ, 28 ವರ್ಷದ ಮಾಯಾ, 28 ವರ್ಷದ ಮೈತ್ರಿ ಎಂದು ಗುರುತಿಸಲಾಗಿದೆ. ಕೆಲ ದಿನಗಳಿಂದ ಸುರತ್ಕಲ್ ಬಳಿಯ ಎನ್ಐಟಿಕೆಯ ಟೋಲ್ ಅನಧಿಕೃತವಾಗಿದ್ದು, ಇದನ್ನು ತೆರವುಗೊಳಿಸುವಂತೆ ವಿಶಿಷ್ಟವಾಗಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಈ ಮಧ್ಯೆ ನಿನ್ನೆ ರಾತ್ರಿ ಏಕಾಏಕಿ ಧರಣಿ ಸ್ಥಳಕ್ಕೆ ಬಂದಂತಹ 10ಕ್ಕೂ ಹೆಚ್ಚು ಮಂಗಳ ಮುಖ್ಯರು ಆಗಮಿಸಿ ಹಲ್ಲೆಗೆ ಯತ್ನವನ್ನ ನಡೆಸಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಬಂದ ಪೊಲೀಸರು ಪ್ರಕರಣ ತಿಳಿಗೊಳಿಸಿದ್ರು. ಇದೀಗ ಆರೋಪಿಗಳ ಬಂಧನವಾಗಿದೆ. ಮಂಗಳ ಮುಖ್ಯರು ಪ್ರತಿ ದೂರನ್ನ ಸಲ್ಲಿಸಿದ್ದು, ತಾವು ಭಿಕ್ಷಾಟನೆ ಮಾಡ್ತಾ ಇದ್ದ ಸಂದರ್ಭ ಪ್ರತಿಭಟನೆ ನಡೆಸುವವರು ಹಾಗೂ ಅವರ ಜೊತೆಗಿದ್ದವರು ತಮ್ಮ ವಿಡಿಯೋ ಫೋಟೋವನ್ನ ತೆಗೆದು ಛೇಡಿಸಿದ್ದಾರೆ, ಜೊತೆಗೆ ಲೈಂಗಿಕ ಕ್ರಿಯೆಗೆ ಒತ್ತಾಯವನ್ನ ಮಾಡಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಸುರತ್ಕಲ್ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ನಿನ್ನೆ ಸಂಜೆ ಒಂದು ಗಲಾಟೆ ಆಗಿದೆ. ಆ ಗಲಾಟೆ ಅಂತಂದ್ರೆ ಅಲ್ಲಿ ಕಂಪ್ಲೇಂಟ್ ಆಸಿಫ್ ಅನ್ನುವಂಥ ಒಬ್ಬ ವ್ಯಕ್ತಿ ಸುರತ್ಕಲ್ಲಿರುವಂತಹ ಟೋಲ್ ನಾಕ ಏನಿದೆ ಅದು ಅನಧಿಕೃತವಾಗಿ ಎಲ್ಲರ ಹತ್ರ ಟೋಲ್ ಹಣವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಅಂತಂದು ಆರೋಪಿಸಿ ಒಂದು ಪ್ರತಿಭಟನೆಯನ್ನ ಕಳೆದ ಕೆಲವು ದಿನಗಳಿಂದ ಮಾಡ್ತಾ ಇದ್ದಾರೆ. ಸೊ ಅದರ ಹಿನ್ನೆಲೆಯಲ್ಲಿ ಅವರು ಇವತ್ತು ಕಂಪ್ಲೇಂಟ್ ಕೊಟ್ಟಿರುವಂಥದ್ದು 6 ಜನ ಮಂಗಳಮುಖಿಯರು ಅವರು ಪ್ರತಿಭಟನೆ ಮಾಡ್ತಿದ್ದಂತಹ ಸ್ಥಳಕ್ಕೆ ಬಂದು ಅಲ್ಲಿ ಅವಾಚ್ಯ ಶಬ್ದಗಳನ್ನು ನಿಲ್ಲಿಸಿ ಪ್ರಾಣ ಬೆದರಿಕೆ ಹಾಕಿ ಮತ್ತೆ ಬಟ್ಟೆಯನ್ನೆಲ್ಲ ಬಿಚ್ಚಿ ಅವರ ಖಾಸಗಿ ಅಂಗಗಳು ತೋರಿಸೋದ್ರ ಮುಖಾಂತರ ಮತ್ತೆ ತುಂಬಾ ಕೆಟ್ಟದಾಗಿ ದುರ್ವರ್ತನೆ ತೋರಿದ್ದಾರೆ ಅಂತಂದು ಒಂದು ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಒಟ್ಟು 6 ಜನರನ್ನ ನಾವು ವಶಕ್ಕೆ ತಗೊಂಡಿದ್ದೀವಿ. ವಾಸವಿ ಗೌಡ ಇವರು 32 ವರ್ಷ ವಯಸ್ಸು, ಲಿಪಿಕಾ 19 ವರ್ಷ, ಹಿಮಾ 24 ವರ್ಷ, ಆದ್ಯ 22 ವರ್ಷ, ಮಾಯಾ 28 ವರ್ಷ ಮತ್ತು ಮೈತ್ರಿ ಇವರು ಸುಮಾರು 28 ವರ್ಷ. ಈ 6 ಜನರನ್ನ ನಾವು ವಶಕ್ಕೆ ತಗೊಂಡಿದ್ದೀವಿ. ಮತ್ತೆ ಅವರ ಒಂದು ಐಡೆಂಟಿಟಿ ಏನಿದೆ, ಐಡೆಂಟಿಟಿ ಅಂದ್ರೆ ಆಧಾರ್ ಕಾರ್ಡ್ ಅಥವಾ ಬೇರೆ ಅಡ್ರೆಸ್ ಪ್ರೂಫ್, ಅವರು ಎಲ್ಲಿ ವಾಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನಮಗೆ ದೊರಕದೇ ಇರೋ ಕಾರಣ ಅವರನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡ್ತಾ ಇದ್ದೀವಿ. ಅವ್ರ ವಿರುದ್ಧ 504, 506 ಅಂದ್ರೆ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡುವಂಥದ್ದು ಮತ್ತು ಪ್ರಾಣ ಬೆದರಿಕೆ ಆಗಿರುವಂಥದ್ದು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅಸಭ್ಯವಾಗಿ ನಡ್ಕೊಂಡಿರುವಂಥದ್ದು 294 ಸೇರಿದಂತೆ ರೈಟಿಂಗ್ ಸೆಕ್ಷನ್ಸ್ ಅಳವಡಿಸಿಕೊಂಡು ಒಂದು ಪ್ರಕರಣವನ್ನು ನಾವು ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ದಾಖಲು